ಸಂಚರಿಸ್ತಾ ಇದ್ದವ ನಾನು ಈ ಹೊತ್ತು ನನ್ನ ಬಳಿ ಒಂದು ಮದುವೆ ಆಗಬೇಕು ಎಂಬುದಾಗಿ ಕೇಳ್ತಾ ಇದ್ದಿ. ನಿನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಬಲ್ಲೆಯ? ನಾನು ಮೊದಲೇ ಸಣ್ಣವಳೊಬ್ಬರನ್ನು ಮದುವೆ ಆಗಿದ್ದೆ. ಸೀತೆ ಎಂಬುದಾಗಿ ಆಕೆ ಹೆಸರು. ಖಂಡಿತ ನನಗೆ ಆಗುದಿಲ್ಲ. ಯಾಕೆ ಬಲ್ಲೆಯ? ನಾನು ಏಕಪತಿ ವೃತ್ತವನ್ನು ಆಚರಿಸ್ತಾ ಇದ್ದೇನೆ. ವ್ಯರ್ಥವಾಯ್ತು ಎಂಬುದಾಗಿ ಭಾವಿಸಬೇಡ. ದಾರಿಯೊಂದನ್ನು ಸೂಚಿಸ್ತೇನೆ. ನನ್ನದಕ್ಕಿಂತಲೂ 100 ಮಡಿ ಚೆಲುವ ನನ್ನ ತಮ್ಮನಿದ್ದಾನೆ ಲಕ್ಷ್ಮಣ. ಇಲ್ಲಿದ್ದಾನೆ, ಇಲ್ಲೇ ಹತ್ತಿರದಲ್ಲಿದ್ದಾನೆ. ಆತನ ಬಳಿ ಹೋಗಿ ನೀನು ಮದುವೆ ಆಗಬೇಕು ಎಂಬುದಾಗಿ ಹೇಳಿದೆ ಅಂತಾದ್ರೆ ಖಂಡಿತವಾಗಿ ನೀನು ನನ್ನ ಮದುವೆ ಆಗ್ತಾನೆ. ಈ ಕ್ಷಣದಲ್ಲಿ ಲಕ್ಷ್ಮಣನಿಗೆ ಹೋಗ್ತೇನೆ. ಹೋಗಿ ಬಾ.